ಶ್ರೀರಾಮ್ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅವರು ಕಾರ್ಕಳ ಪರಪ್ಪು ಸಮೀಪದ ಪಾಂಚಜನ್ಯ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸಚಿವ ಸುನಿಲ್ ಕುಮಾರ್ ಅವರ ಬೇನಾಮಿ ಆಸ್ತಿ ತನಿಖೆ ನಡೆಸಲು ಲೋಕಾಯುಕ್ತರು ಮೀನಾಮೇಷ ಎಣಿಸಿದಲ್ಲಿ ಲೋಕಾಯುಕ್ತ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದರು. ಹೆಬ್ರಿಯ ತಾಲೂಕಿನ ಶಿವಪುರ ಕರೆಬೆಟ್ಟುವಿನಲ್ಲಿರುವ ಜಮೀನನ್ನ ಬಿಜೆಪಿ ಕಾರ್ಯಕರ್ತ ಗಜಾನಂದ ಹಾಗೂ ವಿದ್ಯಾ ಸುವರ್ಣರ ಹೆಸರಿನಲ್ಲಿ ನೋಂದಣಿ ಮಾಡಲಾಗಿದ್ದು 67.94 ಎಕರೆ ಜಮೀನು 4,15,00,000ಕ್ಕೆ ಖರೀದಿಸಲಾಗಿದ್ದು, ಈ ಜಮೀನು ಸಚಿವ ಸುನಿಲ್ ಕುಮಾರ್ ಅವರ ಬೇನಾಮಿ ಆಸ್ತಿಯಾಗಿದೆ ಎಂಬ ಹಿನ್ನೆಲೆಯಲ್ಲಿ ಈ ಹೇಳಿಕೆಯನ್ನ ಮಾಡಲಾಗಿದೆ. ದಾವಣಗೆರೆಯ ಚನ್ನಗಿರಿ ಶಾಸಕ ಮೂಡಾಳು ವಿರೂಪಾಕ್ಷ, ದಾವಣಗೆರೆ ಶಾಸಕ ರವೀಂದ್ರನಾಥ್, ಮಾಯಕೊಂಡದ ಶಾಸಕ ಬಸವರಾಜ್ ನಾಯಕ್, ಹೂವಿನ ಹಡಗಲಿ ಶಾಸಕ ಪರಮೇಶ್ವರ್ ನಾಯಕ್ ವಿರುದ್ಧ ಕಳೆದ 2013ರಲ್ಲಿಯೇ ದಾವಣಗೆರೆ ನಗರ ಅಭಿವೃದ್ಧಿಯಿಂದ ಬಡವರಿಗಾಗಿ ನೀಡಲಾಗಿರುವ ತನ್ನ ಕುಟುಂಬಕ್ಕೆ ಹಂಚಲಾಗಿದ್ದ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀರಾಮ ಸೇನೆ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿತ್ತು. ಈಗ ವಿಶೇಷ ಜನಪ್ರತಿನಿಧಿಯ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ. ರಾಮಸೇನೆ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರುತ್ತಿದೆ ಎಂದು ಮುತಾಲಿಕ್ ತಿಳಿಸಿದರು. ಇಮಿಡಿಯೇಟ್ ಜಾಮೀನು ಸಿಕ್ತು, ಇಮಿಡಿಯೇಟ್ ಅದಕ್ಕೆ ಸ್ಟೇನು ಸಿಕ್ತು. ಅಂದ್ರೆ ನಮ್ಮ ಕಡೆಯಿಂದ ಅವರಿಗೆ ಯಾರೇ ಯಾವುದೇ ರೀತಿಯ ತೊಂದರೆ ಬೆದರಿಕೆ ಆದ್ರೆ ನಾನು ಹೇಳಿದ್ರೆ ನಾನಿದ್ದೀನಿ, ಪೊಲೀಸರಿಂದಾಗ್ಲಿ ಸುನೀಲನ ಚೇಲಾಗಳಿಂದಾಗ್ಲಿ ನಾವು ಅವ್ರಿಗೆ ಕೆಲಸಬೇಕು. ಆಯ್ತು, ಕೆಲಸಲಿ. ಈಗ ನಮ್ಮ ಹಳೆ ಬಿಜೆಪಿಯ ಕಾರ್ಯಕರ್ತರು ನೊಂದಂತವ್ರು ಅವ್ರು ಹೇಳ್ತಾರೆ, ಇಲ್ಲ ಮುತಾಲಿಕರು ನೀವು ಬೇಕು, ಮುತಾಲಿಕರು ನಾವು ಗೆಲ್ಲಿಸ್ತೀವಿ ಅಂತ ಯಾಕೆ ಹೇಳ್ತಾ ಇದ್ರಂದ್ರೆ, ಸುನೀಲ್ ಕುಮಾರ್ ಸುತ್ತಲೂ ಇರುವಂತವ್ರು ಇವತ್ತು ಕಾಂಗ್ರೆಸ್ ನವರಿದ್ದಾರೆ, ಲೂಟಿಕೋರಿದ್ದಾರೆ, ಅವ್ರದ್ದು ಬೇನಾಮಿ ಇದೆ. ಇವತ್ತು ಬರೇ ಒಂದು ಮಾತಂತ ನೊಂದಂತ ಬೇಸರ ಆದಂತ ಬಿಜೆಪಿಯ ಕಾರ್ಯಕರ್ತರು ಗೆಲ್ಲಿಸ್ತಾರೋ, ಭ್ರಷ್ಟಾಚಾರದ ಬೇಸರದಿಂದ ನನ್ನನ್ನು ಗೆಲ್ಲಿಸ್ತಾರೋ, RSS ಪರಿವಾರದ ಏನು ಒಂದು ಹಿನ್ನೆಲೆಯಲ್ಲಿ ಅವರು ಬೇಸರದಿಂದ ನನ್ನ ಗೆಲ್ಲಿಸ್ತಾರೋ ಅನ್ನುವಂತಹದ್ದು ಅವರು ಇವರು ಅನ್ನೋಕ್ಕಿಂತ ಗೆಲ್ಲೋದು ನಿಶ್ಚಿತ. 2.5 ಕೋಟಿ ಆದಾಯ ಇರಬೇಕಾದ್ರೆ ಒಬ್ಬ ಮಂತ್ರಿ, ಒಬ್ಬ MLA ಒಂದು ಕ್ಷೇತ್ರದ 1,000 ಕೋಟಿ ಹೇಗೆ ಬರ್ತದೆ? ಪ್ರಧಾನಿ ಹಾಗಾದ್ರೆ ಎಷ್ಟು ಕಳಿಸ್ಬೋದಾಗಿತ್ತು? ಸೊ ಅವರು ಆದರ್ಶವನ್ನ ನಾವು ಪಾಲಿಸಬೇಕು, ಅಥವಾ ನಮ್ಮದೇ ಆದಂತಹ ರೀತಿಯಲ್ಲಿ ಅವರ ಹೆಸರು ಹೇಳ್ಕೊಂಡು ಓಟ್ ತಗೊಂಡು ಭ್ರಷ್ಟಾಚಾರದ ಕೂಪದಲ್ಲಿ ಸಿಕ್ಕಾಕೋಬೇಕು. ಇನ್ನು ಅಭಿವೃದ್ಧಿ ದೃಷ್ಟಿಯಿಂದ ನಾವು ಹೇಳ್ತಾ ಇರುವಂತದ್ದು ಥೀಮ್ ಪಾರ್ಕ್ಗಳನ್ನ ಇದೊಂದು ಶೋ ಮಾದರಿ ಇದೆ. ನಾನು ಥೀಮ್ ಪಾರ್ಕ್ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ ಒಳಚರಂಡಿಗಳು ಇವತ್ತು ಗಬ್ಬ ವಾಸನೆಯಿಂದ ಬರ್ತಾ ಇದೆ. ಅದರದ್ದು ಕೂಡ ಸಾಕಷ್ಟು ಹಗರಣ ಇದೆ. ಅದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ನೇರವಾಗಿ ಇವರ ನೇತೃತ್ವದಲ್ಲೇ, ಸುನೀಲ್ ನೇತೃತ್ವದಲ್ಲೇ ಭ್ರಷ್ಟಾಚಾರ. KPTCL ಅನ್ನುವಂಥದ್ದು ಇವತ್ತು ಟೋಟಲ್ ವ್ಯವಸ್ಥಿತವಾಗಿ ಭ್ರಷ್ಟ ಆಗಿದೆ. ಟ್ರಾನ್ಸ್ಫರ್ ಅಲ್ಲಿ ಇರ್ಬೋದು ಅಥವಾ ಪ್ರಮೋಷನ್ ನಲ್ಲಿ ಇರ್ಬೋದು, ಹಾಗೆ ಬೇಕಾದಷ್ಟು ದಾಖಲೆಗಳು ಇವತ್ತಿದ್ದಾವೆ. ಅದರಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಬಿಡುಗಡೆ ಮಾಡ್ತೀವಿ. ಇನ್ನು ಇದರ ಜೊತೆ ಇನ್ನೂ ಒಂದು ನಿಮ್ಮ ಗಮನಕ್ಕೆ ಬಂದಿದ್ದು, ಕೋವಿಡ್ ಸಮಯದಲ್ಲಿ ಆದಂತಹ ಹಗರಣದ್ದು ಕೂಡ ನಮ್ಮ ಗಮನದಲ್ಲಿದೆ. 5,000 ಕಟ್ಟಡ ಕೂಲಿ ಕಾರ್ಮಿಕರಿಗೆ ಒಬ್ಬರಿಗೂ ಕೊಡದೆ, ಅದರಲ್ಲಿ ಆ 5,000ದಲ್ಲಿ ಸತ್ತವರದು ಹೆಸರು ಹಾಕಿ ಅದನ್ನ ಕಿಟ್ ಅನ್ನ ನುಂಗುತ್ತಾರೆ. ಅಂದ್ರೆ ಬಡವರಿಗೆ ಕೊಡಬೇಕಾದಂತಹ ಆ ಕಿಟ್ ಆ ಬಡವರಿಗೆ ಅವತ್ತು ಕೋವಿಡ್ ಸಮಯದಲ್ಲಿ ಒದ್ದಾಡ್ತಾ ಇರುವಂತಹ